ಸನುಮದರಿ ತಿಳಿದಾಗ ವಾದಿಸಿ ಎಲ್ಲಿಗೆ ಸ್ವಾಮಿ ಸ್ಥಿರವಾಗಿ ವಾದಿಸಿ ಎಲ್ಲಿಗೆ ಗಮನ ಎಲ್ಲಿಗೆ ಗಮನ ನಿಲ್ಲಲು ಅಯ್ಯೋ ಎಲ್ಲಿಗೆ ಅಂತ ಕೇಳಿದ್ರೆ ಈಗ ಅಪಶಕುನ ಆಯ್ತಾ? ಅಲ್ಲ ಮತ್ತೆ ಹಾಗಾದ್ರೆ ಈಗ ಎಲ್ಲಿಗೆ ದೂರ? ಸುಖ ಇಲ್ಲ, ಕೇಳಿದ್ರು ಸುಖ ಇಲ್ಲ. ದೂರ ಅಂತಲೇ ಕೇಳಿದ್ರೆ ಸರಿ. ಎಲ್ಲಿಗೆ ದೂರ ಅಂದ್ರೆ ಏನು? ಅಲ್ಲ
ಅದು ಅಪಶಕುನ ಹೇಗದು? ಬೆಕ್ಕಡ್ಡ ಬಂದಾಗ ಅಂತ ಹೇಳ್ತಾರೆ. ಬೆಕ್ಕು ಅಡ್ಡ ಬಂದ ಒಂದು ಮಂಗಳ ಕಾರ್ಯಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಹೇಳ್ತಾರೆ ಬಂದದ್ದು ಸರಿ ಇಲ್ಲ ಮತ್ತೆ ಒಳಗೆ ಹೋಗುದು ನಾವು ಹೋಗುದು. ಇದು ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಸರಿ, ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅದೊಂದು ಬೆಕ್ಕುಗಳು ಎಷ್ಟು ಅಂತ ಲೆಕ್ಕ ಬೇಕಾಗ್ತದೆ. ಮನೆ ತುಂಬ ಬೆಕ್ಕುಗಳಾಗ್ತದೆ. ಈಗ ನಾನು ನಿನ್ನ ಮನೆಯ ಬೆಕ್ಕು ಹೌದು ಅಷ್ಟೇಯಾ? ಅಲ್ಲ ಗೊತ್ತಾಗ್ತದೆ. ನೀನು ನೀವೇ ಹೇಳಿ ನನ್ನನ್ನು ಬೆಕ್ಕಂತಲ್ಲ. ಸುದ್ದಿ ಬಳಸಿ ಬರುವಾಗ ಗೊತ್ತಾಗ್ತದೆ ನೀನು ಹೇಳ್ತಿದ್ದ ಒಂದು ಒತ್ತು ತೆಗೀತಿ ಅಂತಲ್ಲೂ. ಹೌದೌದು, ನಿಮ್ಮ ಮನದ ಬೇಕು ನಾನು ಅದನ್ನ ಒತ್ತು ತೆಗೀತಿ ಒಂದು ದೀರ್ಘ ಸೇರಿಸಿ. ಸ್ವಾಮಿ ಅದು ಹಾಗಲ್ಲ, ಅದು ಬೆಕ್ಕಲ್ಲ, ಅದು ಬೇಕು. ನಿಮಗೆ ತಪ್ಪಿದ್ದು ಅಲ್ವಾ? ಸರಿ, ಅದನ್ನು ನಾನು ಆಲೋಚಿಸ ಕಣ್ಣನ್ನು ಕೆಂಪಡಿಸಿಕೊಂಡು ಬಿಸಿ ಉಸಿರನ್ನು ಬಿಡುತ್ತಾ ನಿಮ್ಮ ವೇಷಭೂಷಣವನ್ನು ನೋಡಿದ್ರೆ ನನಗೇನೋ ಅನುಮಾನ. ಏನು ಸ್ವಾಮಿ, ಎಲ್ಲಿಯೋ ಒಂದು ಚಂದದ ಹೆಣ್ಣನ್ನು ನೀವು ಕಂಡಿರಬೇಕು ಇವತ್ತು. ಚಂದದ ಹೆಣ್ಣನ್ನು ಎಲ್ಲಿ ಎಲ್ಲಿ ಅದು ನಮ್ಮ ಉದ್ಯಾನದಲ್ಲಿ ಬರ್ತಾರೆ ಯಾರಿಗೂ ಗೊತ್ತು ಅಲ್ಲ. ಅವಳು ಬೆಳ್ಳಗಿದ್ದಾಳ, ತೆಳ್ಳಗಿದ್ದಾಳ, ದಪ್ಪ ಇದ್ದಾಳ, ಉದ್ದ ಇದ್ದಾಳ, ಅಗಲ ಇದ್ದಾಳ, ಯಾರಿಗೂ ಗೊತ್ತು. ಏನಿಲ್ಲ ಲೆಕ್ಕ ಹಾಕ್ತೀರಿ ನೀವು ಅಂತ ಕೇಳಿದ್ದು. ಒಬ್ಬ ಹೊರಟುಕೊಂಡೆ ಹೆಣ್ಣನ್ನು ನೋಡ್ಲಿಕ್ಕೆ ಹೋಗುದು, ಹೆಣ್ಣನ್ನು ಕಂಡು ವಿಷಯ ತಿಳಿದು ಹೋಗುದು ಅಂತ ಲೆಕ್ಕವ. ಹಾಗಲ್ಲ, ನಿಮ್ಮ ವೇಷಭೂಷಣ ನಾನು ಯಾವ ಸಮಯಕ್ಕೂ ಹೀಗೆ ಅಲ್ಲ ವೇಷಭೂಷಣವನ್ನು ಮಾಡುದು. ಹಾಗಾದ್ರೆ ಹುಡುಗಿಯನ್ನು ಕಾಣ್ಲಿಕ್ಕಲ್ಲ. ಹುಡುಗಿಯನ್ನು ಕಾಲಿಗೆ ನೀನೇ ಹೇಳಬೇಕು ಎಲ್ಲಿ ಹುಡುಗಿ ಅಂತ ನೀನಲ್ಲಿ ಕೇಳುದು. ನಾನು ನೀನೇ ಹೇಳಿದ ಹುಡುಗಿ ಎಲ್ಲಿ ಯಾರಿಗೆ ಗೊತ್ತು? ನನಗೆ ಗೊತ್ತಿಲ್ಲ. ಅಲ್ಲಿ ಹಾಗಾದ್ರೆ ನೀವು ಹೊರಟದ್ದು ಯುದ್ಧಕ್ಕೆ. ಇದಾದ್ರೆ ಸರಿಯಾಗಿ. ಯಾಕೆ ಗೊತ್ತಾ? ಚಕ್ರಕ್ಕೆ ಆಹ್ವಾನ ಹೊಂದಿಸಿದ್ದೀರಿ, ಗರುಡನ್ನು ಆಹ್ವಾನಿಸಿದ್ದೀರಿ, ಬಿಸಿ ಉಸಿರು ಕೆಂಪಡದಿಸಿದ್ದೀರಿ. ಹಾಗಾದ್ರೆ ನಾನು ಕೇಳುದಿಷ್ಟು ಸ್ವಾಮಿ, ನಿಮ್ಮ ಮಡದಿಯಾದಂತಹ ನನ್ನಲ್ಲಿ ನೀವು ಹೇಳಬಾರ್ದು. ಯಾರೊಡನೆ ನಿಂತು ಕದನ, ಎಲ್ಲೊಡನೆ ಅರ್ಹತೆ ಹತನ. ಹೌದು, ಹೊರಟದ್ದು ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ಬಾರ್ದು, ಗಮನವಿದೆ ಎಲ್ಲಿಗೆ. ಮನಸ್ಸಿಗೆ ಸಂಬಂಧಪಟ್ಟವರು ಎಲ್ಲಿಗೆ ಅಂತ ಕೇಳಿದ ಅಥವಾ ಹಕ್ಕುಳ್ಳವರು ಕೇಳಿದ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ನನ್ನ ಮತ್ತು ನಿನ್ನ ದಾಂಪತ್ಯ ಅತ್ಯಂತ ಸಲುಗೆ ಇಲ್ಲಿ ನೀನು 10 ಸಲ ಎಲ್ಲಿಗೆ ಅಂತ ಕೇಳಿ ನಮ್ಮ ಗಟ್ಟದಲ್ಲಿ ವಿಷ್ ಮಾಡುವುದಿಲ್ಲ. ಇದು ರಚನೆಗೆ ಇಲ್ಲಿ ಅಂತ ಮಾತ್ರ ನಾನು ಹೇಳಿ ನಮ್ಮೊಳಗೆ ಹೀಗೆ ಸಂಭಾಷಣೆ ನಡೆಯುತ್ತಾ ಇರುವುದಲ್ಲೂ. ಇದರೊಂದಿಗೆ ನಾನು ಸಂಭಾಷಣೆ ಹಾಗೆ ಭಾಮೆಯೊಂದಿಗೆ ಅಲ್ವೆಲ್ಲವಲ್ಲ. ನನ್ನ ಮೇಲೆ ಎಷ್ಟು ಪ್ರೀತಿ ನಿಮಗೆ. ಎಲ್ಲಿಗಾದ್ರೂ ಹೋಗುವಾಗ ನನ್ನನ್ನು ಕರೆದು ನನ್ನನ್ನು ಅಪ್ಪಿ ಹಿಡಿದು ಅಮ್ಮ ಬಾಮ ನನ್ನ ಅಪ್ಪಿ ಹಿಡಿದು ಕೆನ್ನೆಯನ್ನು ಮುಟ್ಟಿ ನಾನು ಇಂಥ ಕಡೆಗೆ ಹೋಗುದು, ಇಷ್ಟೊತ್ತಿಗೆ ಬರುದು, ಇಷ್ಟನ್ನೆಲ್ಲ ಹೇಳಿ ಹೋಗುವರಲ್ವಿ ನೀವು? ಇವತ್ತು ಹಾಗಲ್ಲ, ನನ್ನಲ್ಲಿ ಹೇಳದೆ ಹೋಗುತ್ತಿದ್ದೀರ. ಈಗ ಹೇಳದೆ ಹೋಗಿ ಯಾಕೆ ಅಂತ ಹೋಗುವಾಗ ಮುದ್ದು ಮಾಡಿ ಹೇಳಿ ಹೋಗುವುದಲ್ಲ. ಈಗ ಯಾಕೆ ಹೀಗೆ ಹೊರಟ? ಮತ್ತು ಬಾಮಸ ಇಲ್ಲ ಬಾಮಸ ಇಲ್ಲ ಕಾರ್ಯಾಚರಣೆ ಬಿಟ್ಟು ಎನ್ನುವುದೇ ಹಾಗಲ್ವೋ? ಅದು ನಿನಗೆ ಆಕ್ಷೇಪಗಳ ಕಂಡದ್ದೀಗ ನಾನು ಎಲ್ಲಿಂದ ಆರಂಭಿಸಬೇಕು? ಈಗ ಎಲ್ಲಿಂದ ಆರಂಭಿಸ್ತೀರಿ ನೀವು? 2 ಪ್ರತಿ ಆರಂಭಿಸಬೇಕು. ಯಾರು ಹಳೆಯ ಪ್ರತಿ ಬೇಡ, ಹೊಸ ಪ್ರತಿ. ಯಾವತ್ತು ಹೊಸ ಪ್ರತಿ ಅದರಲ್ಲಿಕ್ಕಿಲ್ಲ. ಅದನ್ನಲ್ಲೂ ಹೇಳಿದ್ದು ಒಂದೋ ಕೀರವಾಣಿ, ಅದರಿಂದ ನಾರಿಮಣಿ. ಎರಡು ಸರಿಯಾಗ್ತದೆ. ನಾರಿಮಣಿ ಆದ ನಿನ್ನಲ್ಲಿ ಇರುವುದು ಕೀರವಾಣಿ. ಏನೋ ಸಮನ್ವಯ ಮಾಡಿ ಹೇಳೋಣವ ಹೇಗೆ? ಕೀರವಾಣಿ ಕೇಳಿದೆ ಹೊರಟಿದ ಕಾರಣ ಸೀರೆ
ಇರುವಂತಹ ಗೂಡಿನ ಒಂದು ಗಿಣಿ ಇದೆ. ಎಷ್ಟು ಮಾತಾಡ್ತೇನೆ ಲೆಕ್ಕದಲ್ಲಿ ಹೇಗೆ ಇದಿಗಳೇ ಸ್ವಾಗತ ಶುಭವಾಕ್ಯಗಳನ್ನು ಆಡುವುದು ಎನ್ನುವುದಕ್ಕೆ ಉದಾಹರಣೆ ಆಗಿರುವುದು ಗಿಣಿ. ನೀನು ಬಾಯಿಪಾಠದ ಮಾತು ಹೇಳ್ತಿದ್ದ ಆಕ್ಷೇಪಲ್ಲ ಹೇಳಿದ್ದು ನಾನು ತೀರದಂತೆ ಒಳ್ಳೆಯ ಮಾತನ್ನಾಡಬಲ್ಲವನು ಎನ್ನುವುದರಿಂದ ಕೀರವಾಣಿ. ಈಗ ನೀನು ಮಾತನಾಡಿದ್ದು ಅಷ್ಟೇ ಒಳ್ಳೆಯದಾಯಿತು ಅಂತ ಹೇಳಿದ್ದೆ ನಾನು. ನೀನೊಬ್ಬಳೇ ನನಗೆ ಹೆಂಡತಿ. ಹೌದಪ್ಪ, ಈಗ ಅಷ್ಟಮಾಂಗನೇ ಇದ್ದಾನೆ. ಹೌದಪ್ಪ, ಒಬ್ಬರಾದ್ರೂ ಬಂದ್ರು. ಈಗ ಒಬ್ಬರು ಬಗ್ಗೆ ತಡೆದ್ರೆ ನಿಮ್ಮನ್ನು. ಈಗ ನಾನು ಹೊರಡುವ ವೇಳೆಯಲ್ಲಿ ಸಂಭ್ರಮ ಇಷ್ಟು ಊರಿಗೆ ಊರು ಕೇಳುವ ಹಾಗಾಗಿದೆ. ಅವ ಹಾರಿಕೊಂಡು ಬಂದದ್ದು ಯುದ್ಧಕ್ಕಾಗಿ ಒಂದು ಮುಹೂರ್ತ ನಿರ್ಣಯ ಆಯ್ತು. ಇಷ್ಟು ಉತ್ಸಾಹ ಆಯ್ತು. ಯಾರಿಗಾದ್ರೂ ಗಮನ ಉಂಟು ಅವರಿಗೆ? ಅದೆಲ್ಲ ಆಯ್ತು ಈಗ? ಇಲ್ಲ, ಅಷ್ಟೆಲ್ಲ ಆಯ್ತಿಲ್ಲ ಈಗ. ಹೌದಾ? ಅಲ್ಲಿ ನೋಡವ ಬಂದದ್ದು ಯಾರು? ಗರುಡನೇ. ಓಹೋ, ಗರುಡನನ್ನು ಆಹ್ವಾನಿಸಿದ್ದೀರಿ? ಗರುಡ ಬಂದಿದ್ದಾನೆ. ಅವ ಯಾಕೆ ಬಂದದ್ದು? ಅವನು ಹೋಗುವುದಕ್ಕಂತ ಎನ್ನುವುದಕ್ಕೆ ನನ್ನ ವಾಹನ ಅಲ್ವ. ಓಹೋ, ಈಗ ಅವನಿಗೆ ಅಪ್ಪಣೆಯನ್ನು ಕೊಟ್ಟಿದ್ದೀರಾ ನೀವು? ಅವನಿಗೆ ಅಪ್ಪಣೆ ಕೊಡುವಷ್ಟರಲ್ಲಿ ನೀನು ಬಂದಿತ್ತು. ಹಾಗಾದ್ರೆ ಅವನಿಗೆ ಅಪ್ಪಣೆಯನ್ನು ಕೊಡಬೇಕಾದ್ರೆ ಏನಾಯ್ತು? ಕಾರಣ ಉಂಟೆ. ಏನು? ಇಷ್ಟೆಲ್ಲ ಆದರೂ ಕೂಡ ಇತರ ಹೆಂಡರು ಯಾರು ಬರಲಿಲ್ಲ. ಬಾರದೆ ಸುಮ್ಮನೆ ಮನೆಯೊಳಗಿದ್ದಾರೆ ಅಂತಾದ್ರೆ ಗಂಡನ ನಡೆಯ ಕುರಿತಾಗಿ ಅಷ್ಟು ಏನು ಅನುಕರಿಸ್ತಾರೆ, ಅನುಸರಿಸ್ತಾರೆ, ತಿಳಿಯುತ್ತಾರೆ ಎಂದು ಯೋಚನೆ ಮಾಡು. ಹಾಗಾದ್ರೆ ಅವರಿಗಿಲ್ಲ. ಅವರಿಗಿಲ್ಲ ಅಂತ ಶ್ರೇಷ್ಠವಾದ ಗುಣವು ನೀನು ಹೊಂದಿದ್ದಿ ಎನ್ನುವಲ್ಲಿ ನೀನು ನಾರಿ ಮಣಿ. ಗಂಡ ಎಲ್ಲಿಗೆ ಹೊರಡ್ತಾನೆ, ಯಾವಾಗ ಹೊರಡ್ತಾನೆ, ಯಾಕೆ ಹೊರಡ್ತಾನೆ ಎನ್ನುವುದನ್ನು ತಿಳಿದು ಅವರಿಗೆ ಅನುಕೂಲೆಯಾಗಿ ವರ್ತಿಸುವಳು ಯಾವಳು ಅವಳು ಸರಿಯಾದಂತಹ ನಾರಿಯೂ ಹೌದು, ನಾರಿ ಮಣಿಯೂ ಹೌದು. ಯಾಕೆ ಹೊರಡ್ತಾರೆ? ಸರಿ ತಿಳಿಬೇಕು ಅದನ್ನು. ಯಾವ ಕ್ಷಣದಲ್ಲಿ ಗಂಡನಿಗೆ ಏನು ಎನ್ನುವ ಹಾಗಲ್ವ. ಹಾಗೆ ತಿಳಿದ್ರೆ ಮಾತ್ರ ಶ್ರೇಷ್ಠ. ನೀನು ಚೆನ್ನಾಗಿ ತಿಳಿದೇ ಬಂದೆ ಅಲ್ವಾ? ಹೌದು. ವಿರವಾಣಿ, ಏನು ನಡೆದಿಹಂತ ವಿಷಯ ಏನದು? ಗುಣಮಣಿಯಾಗಿ ಗುಣಶೀಲೆಯಾಗಿ ನೀನು ಕೇಳಬೇಕಾಗ್ತದೆ. ಹೇಗೆ? ಅವ ಬಂದಿದ್ದ ಇಲ್ಲಿಗೆ. ಅವ ಅಂದ್ರೆ ಅವ ಹೆಸರು ಹೇಳಿಲ್ಲ ಅಲ್ವ? ಭೂರಿ ನಯನ. ಭೂರಿ ನಯನ ಬಂದ. ಯಾಕಂದ್ರೆ ಎಲ್ರಿಗೆ ಎರಡೆರಡು ಕಣ್ಣು. ಶಂಕರ ದೇವರಿಗೆ ಒಂದು ಹೆಚ್ಚಾಗಿ ಮೂರಿರ್ತದೆ ಅಲ್ವ? ಅವನಿಗೆ ಹಾಗಲ್ಲ, ಮೈ ತುಂಬ ಕಣ್ಣಿ. ಮೈಗಂಡ. ಹೌದು. ಅಂದ್ರೆ ಅಂತ ಹೇಳಿ ದೇವಲೋಕದ ಒಡೆಯ. ಅವ ಯಾವಾಗಲೂ ಬರುವುದೇ ನಿಮ್ಮಲ್ಲಿ ಪೂಜೆ ಮಾಡ್ಲಿಕ್ಕೆ. ಅವನಿಗೆ ಕೆಲವರು ಸಹಸ್ರಾಕ್ಷ ಅಂತ ಹೇಳುದು. ಹೌದು. ಇನ್ನು ನನಗೆ ಅದರ ವಿಷಯ ಗೊತ್ತಿರುವ ಕಾರಣ ನಾನು ಸಹಸ್ರಾಕ್ಷ ಅಂತ ಹೇಳಲಿಕ್ಕಿಲ್ಲ. ಭೂರಿ ನಯನ ಅಂತ ಹೇಳುದು. ಭೂರಿ ನಯನ ಇಲ್ಲಿಗೆ ಬಂದ, ಕಣ್ಣೀರು ಸುರಿಸಿದ. ಹೌದಪ್ಪ, ನನಗೆ ಬಗ್ಗಿಸಿಕೊಂಡು ಬಂದ. ಏನಾದ್ರೂ ನನ್ನ ಒಂದು ಆಗಿದೆ ಅವನಿಗೆ. ಅವನಿಗೆ ಆದದ್ದನ್ನು ಸ್ಪಷ್ಟ ಆಯ್ತು. ಅವನಿಂದ ಆದದ್ದಲ್ಲ, ಅವನಿಂದ ಆದದ್ದಲ್ಲ, ಅವನಿಗೆ ಆಗಿದೆ. ದೇವರನ್ನು ಆಳಿಕೊಂಡಿರುವವ ಸುಖದಿಂದ ಆಳಿಕೊಂಡಿರುವುದಕ್ಕಾಗುವುದಿಲ್ಲ. ದುಷ್ಟ ಕರ್ಪೂರದ ಬಾಧೆಯಾಗಿದೆ. ದೇವಭೂಮಿಯ ಸಕಲ ಸಂಪತ್ತನ್ನು ಸುರೆಗೊಂಡು ಹೋಗಿದ್ದಾರೆ. ಹೀಗೆಲ್ಲ ಬಹಳಷ್ಟು ನನ್ನ ಕೋಳನ್ನು ಹೇಳಿ ಸ್ವಾಮಿ, ಇದೊಂದು ಹೊಸ ಕಥೆ ಅಲ್ವೇ? ಅಲ್ಲ, ಅವನು ಯಾವಾಗಲೂ ಅವನ ಮೇಲೆ ದಾಳಿ ಮಾಡುವುದೇ, ಸ್ವರ್ಗಲೋಕಕ್ಕೆ ದಾಳಿ ಆಗುವುದೇ, ಅವನ ಪದವಿಯನ್ನು ಕಳೆದುಕೊಳ್ಳುವುದು. ಇದರಲ್ಲಿ ಎಷ್ಟು ದೊಡ್ಡ ಹೋದ ವಿಷಯ ಹೌದದು. ಆದ್ರೆ ಯಾವಾಗಲೂ ನಾವು ಕಳ್ಕೊಂಡ್ರೆ ಇಲ್ಲಿಗೆ ಬರುವುದಿಲ್ಲ ನೋಡಿ. ಹೌದಲ್ಲ? ಹೋಗುವುದಲ್ಲಿಗೆ ಕೈಕೂಟಕ್ಕೆ ಕಮಲ ಪೀಠದಲ್ಲಿ ಹೇಳುವ ಬ್ರಹ್ಮನಲ್ಲಿ ಕೊಟ್ಟವನು ಅವನು ತಾನೆ. ಕಮಲ ಜನವರವಿತ್ತ ಕಾರಣದಿ ಮದ ಮುಖರು ಬೆಳೆದರು. ಹೌದು ತಾನೆ, ನೀನು ಕೊಟ್ಟದ್ದು ದೇವರೇ, ನೀನು ಕೊಟ್ಟದ್ದು ಇಷ್ಟ ಎಂದು ಹೇಳಲಿಕ್ಕೆ ಹೋಗುವ. ಈ ಸಲ ಅವನು ಅಲ್ಲಿಗೆ ಹೋಗಲಿಲ್ಲ. ಅದು ತಪ್ಪಿದ್ರೆ ಮತ್ತೆ ಸಂಹಾರಕರ್ತನಾದಂತಹ ಶಂಕರನ ಅಡಿಗೆ ಹೋಗಿ ಶಂಕರನ ಮನೆಗೆ ಹೋಗಲಿಲ್ಲ. ಮತ್ತೆ ಹೇಳಿದ ನಾನು ಅಲ್ಲಿಗೆ ಹೋಗ್ತಿದ್ದೆ. ಎಲ್ಲಿಗೆ ಅಂತ ಕೇಳಿದೆ. ಆಗ ಹೇಳಿದ್ದನವ, ಕಮಲಾದೇವಿಯ ಅರಸನಲ್ಲಿಗೆ ಹೋಗ್ತಿದ್ದೆ ಅಂತ ಹೇಳಿದ. ಲಕ್ಷ್ಮೀಪತಿಯಲ್ಲಿಗೆ ಹೋಗ್ತಿದ್ದೆ. ಏನು ಮಾಡೋಣ ಅಲ್ಲಿ ಇಲ್ಲ, ಎಲ್ಲ ಹರಿ ಇನ್ನೊಂದು ಮತ್ತೊಂದು ವೈಕುಂಠ ಎಂಬ ಭಾವದಿಂದ ಬಂದಿದ್ದೇನೆ. ನನಗೆ ಒದಗಿಂತಹ ಕಷ್ಟವನ್ನು ಪರಿಹರಿಸಬೇಕು ಅಂತ ಅವನು ಆಡುವುದಕ್ಕೆ ತೊಡಗಿದ. ಆಗ ನನಗೆ ಕೇಳಬೇಕಾಗಿ ಬಂತು, ಕಷ್ಟ ಪರಿಸರಕ್ಕೆ ಮೊದಲು ಇವನ ಒಟ್ಟು ಗುಟ್ಟು ಹೇಳು ಅಂತ. ಆಗ ಇವ ಮದಮುಖನಾದ ಕಳ ಏನು ಮಾಡಿದ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದ. ಅವನಿಗೆ ದೇವಭೂಮಿಯ ಮೇಲೆ ವಾಂಛೆ ಮಾತ್ರ ಅಲ್ಲವೇ, ಮತ್ತೆ ಅವನ ಕೆಲಸವೇ ಬೇರೆ ಕಾಮನೆಯನ್ನು ಬಂದಿದ್ದಾನೆ. ಹೇಗೆ? ಅವ ಅಮ್ಮ ಇದ್ದಾರಲ್ಲ ಅಲ್ಲಿ, ಸದನಕ್ಕೆ ಒಯ್ದಿರುವ
ಎಂಬ ಹೆಸರುಳ್ಳವನಂತೆ ಭೌಮನೆಂಬ ಹೆಸರು ಮತ್ತೊಂದಂತೆ. ಅವನಿಗೆ ಆಪ್ತನಾಗಿ ಸಚಿವನಾಗಿ ಸಂಬಂಧಿಯಾಗಿದ್ದರಿಂದ ಮೂರನೆಂಬ ಹೆಸರುಳ್ಳವ. ಇರುವರು ಒಂದಾಗಿ ದಾಳಿಯನ್ನಿಕ್ಕಿದ್ದಾರೆ. ಗೆಲ್ಲುವುದಕ್ಕಾಗದೆ ಹೋದರೂ ಅವನ ಹಿನ್ನೆಲೆಯಲ್ಲಿರುವಂತಹ ಬೆಂಬಲ ಅಥವಾ ವರಬಲ ಏನು ಅಂತ ಕೇಳುವಾಗ ಹೇಳ್ತಾರೆ, ಏನು ಯುದ್ಧ ಮಾಡಿದ ಬಂದದ್ದು ಯಾಕೆ ಎನ್ನುವಾಗ ಅವನ ಸುಳ್ಳ ಮಾಹಿತಿಯಿಂದ ಬಂತು. ನನ್ನನ್ನು ವಿರೋಧವನ್ನುಂಟೆ ಮಾಡಿಕೊಂಡು ಬಂದವನಲ್ಲ, ನನ್ನ ಮಡದಿಯಾದಂತಹ ಶಚಿಯ ಮೇಲೆ ಕಾಮುಕವನ್ನು ನಿಲ್ಲಿಸಿ ಬಂದ. ಇದಕ್ಕಿಂತ ಹೆಚ್ಚಿನ ಮದಮುಖತನ ಇನ್ನೊಂದು ಉಂಟು. ಇಂದ್ರನ ಸತಿಯ ಇನ್ನೊಬ್ಬನ ಹೆಂಡತಿಯನ್ನೇ ತಾನು ಬಯಸಿಕೊಂಡು ಬರ್ತಾನೆ ಎಂತ ಭಂಡನವ. ಸೆಳೆಯುವುದಕ್ಕೆ ಮುಂದಾದ. ಅವಳು ದೊರಕೊಳ್ಳಿಲ್ಲ ಎಂಬಾಗ ಬೇರೆ ತಪ್ಪು ಕೆಲಸಗಳನ್ನು ಮಾಡಿದ. ಏನು ಮಾಡಿದ? ಅತಿಥಿ ದೇವಿಯ ಕುಂಡಲವನ್ನು ಅಪಹರಿಸಿದಂತೆ. ಹೌದಪ್ಪ, ಕರ್ಣಕುಂಡಲ ಯಾವುದರ ಸಂಕೇತ ಹೇಳು? ಗೊತ್ತೇನೆ ತನಕಲ್ಲಿ ಸೆಳೆತನವ ಏನು ಮಾಡಿದ? ಮದಮುಖ ತನ್ನ ಸದನಕ್ಕೆ ಒಯ್ದಿರುವಂತೆ ತೆಕ್ಕೊಂಡವನ ಮನೆಗೆ ಹೋಗಿದ್ದಾನೆ. ಹಾಗಾದ್ರೆ ಯಾಕೆ ದೇವಭೂಮಿಯಲ್ಲಿರುವಂತಹ ಮಂದಿಗಳನ್ನು ನೋಯಿಸಬೇಕೆಂಬ ಉದ್ದೇಶ ತಾನೆ. ಅಷ್ಟೇ ಅಲ್ಲ, ವರ್ಣನ ಪಾಶ, ಕುಬೇರನ ಮಣಿಶೀಲ ಮೊದಲಾದಂತಹ ಅನೇಕ ಸುವಸ್ತುಗಳನ್ನೆಲ್ಲ ಸೆಳೆದುಕೊಂಡು ತನ್ನ ಮನೆಯತ್ತವನ್ನು ಹೋಗಿದ್ದಾನೆ. ದೇವರೇ, ಕೆಲವೆಲ್ಲ ನೀವು ಕೊಟ್ಟು ದೇವಭೂಮಿಯಲ್ಲಿ ಇರಬೇಕಾದಲ್ಲಿಲ್ಲ, ಕಳೆಯಿಂದಲಾಗಿ ಸೆಳೆಯಲ್ಪಟ್ಟಿದೆ, ನಮ್ಮನ್ನು ರಕ್ಷಿಸುವಂತ ಆಡ್ತಾನೆ. ಆಗ ಅವನಿಗೆ ಒಂದು ಭರವಸೆ ಕೊಟ್ಟೆ. ಏನು? ಮಧಮುಖ ಹೌದು ಅಂತ ನಿರ್ಧಾರ ಆದ ಮೇಲೆ ಮತ್ತೆ ಅವನ ಸದನಕ್ಕೆ ಒಯ್ದದ್ದಿದ್ರೆ ಅದನ್ನು ಪಡೆಯಬೇಕು. ಇವನಿಗೆ ಯಾವ ಮನೆ ತೋರಿಸೋಣ? ಯಮ ಸದನ ಕಟ್ಟು. ಯಮನ ಮನೆಯಲ್ಲಿ ಅವನನ್ನು ಮನೆಯತ್ತ ಕಳುಹಿ ನಿಮಗೆ ಬೇಕಾದನ್ನು ಕೊಡ್ತೇನೆ ಅಂತ ಅವನಿಗೆ ಮಾತು ಕೊಟ್ಟು ಇಷ್ಟು ಮುಂದುವರಿದ ಮೇಲೆ ಮತ್ತೆ ತಡ ಮಾಡಿದ್ರೆ ಆದಿತ್ಯಭಾಮ. ಈಗ ನೀವು ಹೊರಟದ್ದು ಅದಕ್ಕಾಗಿ ಆಯುಧಧಾರಿಯಾಗಿ ವಾಹನವನ್ನೇರಿ ಹೊರಟೆ. ನೀನು ಬಂದದ್ದು ಈಗ ಒಳ್ಳೆಯದಾಯ್ತು. ಯಾಕೆ? ಮುತ್ತೈದೆಯ ಸಂತೋಷ 4 ಮಾತು ಹೇಳಿ ಕಳಿಸಿಕೊಟ್ರೆ ಕಾರ್ಯ ಜಯ. ಮತ್ತೆ ಹಾಗೆ ಅಲ್ವ, ಕಾರ್ಯ ಸಿದ್ಧಿಯಾಗಬೇಕು, ಹೆಂಡತಿಯಾದವಳೆ ಒಟ್ಟಿಗೆ ಬೇಕಾಗ್ತದೆ. ಅಲ್ಲ, ಇದೊಂದು ಒಪ್ಪಿಗೆ ಆದ್ರೆ ಬೇಕಾಗ್ತದೆ. ಒಪ್ಪಿಗೆ ಏನೊಂದು ಒಪ್ಪಿಗೆ ಕೊಡು. ಇದು ಒಪ್ಪಿಗೆ ಒಳ್ಳಿಗೆ ಬಂದದಲ್ಲ. ಈಗ ದೇವಲೋಕಕ್ಕೆ ಯಾರ ದಾಳಿ ಆಯ್ತು? ನರಕನ ದಾಳಿ ಆಯ್ತಾ? ಸಂತೋಷವಾಯಿತು. Surah
ಅಂತ ಬಂದು ಕೂಗುತ್ತಾನೆ, ನೀನು ಒಳ್ಳೇದಾಯ್ತು ಅಂತ ಹೇಳ್ತಾನೆ. ಅವನೊಂದು ಸಂಕಟ ಆಯ್ತು, ಇದ್ದದ್ದು ಹೋಯ್ತು ಅಂತ ಮತ್ತೆ ಹೇಳಿದ್ದಾನೆ. ನಾನು ಅವನಿಗೆ ರಕ್ಷಣೆ ಬರ್ತೇನೆ ಅಂತ ಹೊರಡುವಾಗ ನಿನಗೆ ವಿಷಯ ತಿಳಿದು ಒಳ್ಳೇದಾಯ್ತು. ಯಾವ ಭಾವಕ್ಕೆ ಒಳ್ಳೆಯದಾಯ್ತು? ಅಯ್ಯೋ, ಇದು ಬೇರೆ ಭಾವದಲ್ಲಿಯೇ ಒಳ್ಳೇದಾದದ್ದು. ನಿನ್ನ ವಿಷಯಕ್ಕೆ ನನ್ನ ಒಳ್ಳೆಯದಾಯ್ತು. ವಿಷಯಕ್ಕೆ ಒಳ್ಳೇದಾಯ್ತು. ನಾನು ಅವನಿಗೆ ಹಾಗಾಗಬೇಕು ಅಂತ ಹೇಳಿದ್ರು ಅಂತ ಭಾವಿಸಿದೆ. ಹಾಗಾಗಿ ಹಾಗಾಗಿ ಇದು ಹೇಗಾಯ್ತು ಮತ್ತೆ? ಹೀಗಾಗಿ ಈಗ ನೀವು ಅವರನ್ನು ಯುದ್ಧವನ್ನು ಮಾಡ್ಲಿಕ್ಕೆ ಹೋಗುತ್ತೀರಿ. ಹೌದು, ನಿಮ್ಮ ಕಥನ ಕಾವ್ಯಗಳನ್ನೆಲ್ಲ ನಾನು ಕೇಳಿದವಳಿದ್ದೇನೆ. ಸಂಕಲ್ಪ ಮಾತ್ರದಿಂದ ನಿನ್ನ ಗಂಡ ಯುದ್ಧ ಮಾಡಿದ್ದಾರೆ. ದೃಶ್ಯವನ್ನು ನಾನು ನೋಡಿದವಳಿಲ್ಲ. ನನ್ನ ಸಖಿಯರು ಬಂದು ಹೇಳುದಪ್ಪ, ಹಾಗೆ ಯುದ್ಧ ಮಾಡ್ತಾರೆ, ಹೀಗೆ ಯುದ್ಧ ಮಾಡ್ತಾರೆ ಅಂತ. ಓಹೋ, ಹಾಗೆ ನೀವೀಗ ನರಕಾಸುರನ್ನು ಕೊಲ್ಲಿಕ್ಕೆ ನೀವು ಹೋಗುತ್ತೀರಿ, ನಿಮ್ಮೊಡನೆ ನಾನು ಬರ್ತೇನೆ, ಅದನ್ನು ಕರ್ಕೊಂಡು ಹೋಗ್ತೀನಿ. ಕರೆದೊಯ್ಯೋ, ಎಷ್ಟು ವಯ್ಯಾರದಲ್ಲಿ ಹೇಳ್ತಾರೆ ಅವರು. ಹೌದು, ನಾನು ಜೊತೆ ಬರುವೆ, ಜೊತೆಯಾಗಿ ಬರ್ತೇನೆ. ಕರೆದೊಯ್ಯೋ, ನನಗೊಂದು ನೀವು ಯುದ್ಧ ಮಾಡುವಂತಹ ದೃಶ್ಯವನ್ನು ಕಾಣಬಹುದಲ್ವಾ? ಇಲ್ಲಿ ಬಾ. ನಾನು ಉದ್ದಕ್ಕೆ ಹೋಗುದಲ್ಲ, ಯುದ್ಧಕ್ಕೆ ಹೋಗುದು. ಅಯ್ಯೋ ದೇವರೇ, ಯುದ್ಧಕ್ಕೆ ನಾನು ಬರ್ತೇನೆ ಅಂತ ಹೇಳಿ ನಾನು ಉದ್ದಕ್ಕೆ ಹೋಗಿ ಬರ್ತೇನೆ. ನಾನು ಸಂಜೆ ಹೊತ್ತು ಯುದ್ಧಕ್ಕೆ ಹೋಗುವಾಗ ಬರ್ತೇನೆ ಅಂತ ಹೇಳಿದ ಹಾಗೆ ಉದ್ದಕ್ಕಲ್ಲ ಅದು. ಯಾಕೆ ನಾನು ಬರಬಾರ್ದು? ಯುದ್ಧ ಅಂದ್ರೆ ಏನೇ ಅದು? ಏನಾಯ್ತಪ್ಪ? ಅದು ಸಾಮಾನ್ಯನಲ್ಲ, ಮತ್ತೆ ಕ್ರೂರಕರ್ಮಿಗಳಾದ ರಾಕ್ಷಸರು. ರಾಕ್ಷಸರು ಇಂದ್ರನ ಹೆಂಡತಿಯಾದ ಶಚಿಯ ಕುರಿತಾಗಿಯೇ ಕಾಮುಕ ಭಾವನಿರಿಸಿದವು. ಅಂತ ಪರರ ಹೆಂಡಿರು ಆದೀತು ಎನ್ನುವಂತಹ ದುರ್ಬುದ್ಧಿಯನ್ನು ಹೊಂದಿದವ. ಅಂದವಾಗಿ ಅಂತ ನೀನು ಜೊತೆಗೆ ಬಂದ್ರೆ ಕಟ್ಟಲ್ಲೋದಿಲ್ಲ. ಅವ ಯಾರವ? ರಕ್ಕಸದನ್ನ ಎದುರಿಗೆ ಬರ್ಲಿ, ನನ್ನ ಎದುರಿಗೆ ಬರ್ಲಿ. ನಾನು ಅಂತವಳಲ್ಲ, ಸಾಮಾನ್ಯದವಳಲ್ಲ. ನಾನು ಕ್ಷಾತ್ರಿಯಾಣಿ. ಹೌದಲ್ಲ? ಹೌದು, ಯಾವನು ಬೇಕಾದ್ರೆ ಬರಲಿ, ನಾನು ಯುದ್ಧ ಮಾಡ್ತೇನೆ. ಓ, ಇದು ನಾನು ನನ್ನ ಪ್ರಶ್ನೆಗೆ ಉತ್ತರ ಅಲ್ವಾ? ಹೌದು, ಮತ್ತೆ ಯುದ್ಧ ಮಾಡ್ಲಿಕ್ಕೆ ಹೊರಟ್ರೆ ಅವ ಹಾಗೆ ಮಾಡಿದ, ಅದಕ್ಕೆ ಮೊದಲೇ ಸಿದ್ಧತೆ ನಾನೇ ಯುದ್ಧ ಮಾಡಿ. ನಾನೇ ಯುದ್ಧ ಮಾಡಿ. ಯುದ್ಧ ಮಾಡುವುದೆಲ್ಲ ಹೌದೇ, ಆದ್ರೆ ಹೋಗ್ಬೇಕೆ ಅಂತ ಇದೇ ಆಗಬೇಕು ಅಂತ ಏನಾದ್ರೂ ಉಂಟು. ಮತ್ತೆ ಯಾವತ್ತಾದ್ರೂ ಒಮ್ಮೆ ಹೋಗುದು. ಅಯ್ಯೋ, ಹಾಗೆಲ್ಲ ಇವತ್ತು ಈಗಿನ ದಿವಸ ಯಾಕೆ? ನಾನು ಇನ್ನೂ ಎಷ್ಟೋ ಸಲ ದೇವಲೋಕಕ್ಕೆಲ್ಲ ಹೋಗ್ಲಿಕ್ಕಿದ್ದಿ. ನೀವು ಇಲ್ಲಪ್ಪ, ಇದು ಒಂದು ಕಾರ್ಯ ನನಗೆ ಕೂಡಿ ಬಂದಿದೆ. ಒಂದೇ ಕಲ್ಲಿನಲ್ಲಿ 2 ಮಾವಿನ ಹಣ್ಣನ್ನು ಉದುರಿಸಿದ್ರೆ ಹೇಗಾಗುತ್ತದೆ? ಯಾವ್ದೆಲ್ಲ? ಇನ್ನೂ ಒಂದುಂಟು, ಇದು ಒಂದೇ ತವಕ ಅಲ್ಲ. ಓ, ನಿನಗೆ ಯುದ್ಧ ನೋಡುವ ತವಕ ಮಾತ್ರ. ಯುದ್ಧ ಮುಗಿದ ಮೇಲೆ ನೀವು ಎಲ್ಲಿಗೆ ಹೋಗುದು? ನೇರ ನಾಲ್ಕಕ್ಕೆ ಹೋಗುತ್ತೀರಲ್ವಾ? ಅಲ್ಲಿ ಏನು ನನಗೆ ಒಂದು ಭಾಷೆಯನ್ನು ಕೊಟ್ಟಿದ್ದೀರಿ ಈ ಹಿಂದೆ.
ನಾಟಕಕ್ಕೆ. ಯಾಕೆ ಆ ಹೊರೆ ಹೊರಲಿಕ್ಕ ಎಂತದ್ದು ಹೊರೆ ಹೊರಲಿಕ್ಕೆ? ಕೊಟ್ಟದ್ದಲ್ಲ ನಿಮಗೆ ನಾವು ಹೊರೆ ಒಳಗೆ ಹೋಗಿದ್ದೇನಾ? ಹೇಳಿದ್ದಪ್ಪ ನಾನು. ಹೌದೌದೌದು. ಮತ್ತೆ ನಾನು ಯಾರಲ್ಲಿ ಹೀಗೆ ರಂಜನೆ ಮಾತಾಡ್ಲಿ? ಸ್ವಲ್ಪ ಅವಳಂತೂ ಸಿಗುವುದಿಲ್ಲ. ಅವನು ಸಿಗುದಿಲ್ಲ. ನಾನೇ ನಿಮಗೆ ಎಲ್ಲದಕ್ಕೂ ಸಿಗುದು. ಸ್ವಲ್ಪ ಬೇಡ ಸ್ವಲ್ಪ ಒನಕ್ಕೆಲ್ಲ ಇದ್ರೆ ನಿನ್ನಲ್ಲೇ. ಹೌದು. ಅದಲ್ಲ, ಹಿಂದಿನ ಕಥೆಯನ್ನೊಮ್ಮೆ ನೀವು ನೆನಪು ಮಾಡಿ ಅಂತೆ. ಹಿಂದಿನ ಯಾವ ಕಥೆ ಅಂತ ಬೇಕು ಎಷ್ಟೋ ಕಥೆ ಆಗಿದೆ. ಹಿಂದೊಮ್ಮೆ ನಿಮ್ಮ ನನಗೆಲ್ಲ ಹಿಂದಿನದ್ದೆಲ್ಲ ನೆನಪಿಗೆ ಬರುವುದಿಲ್ಲ. ಮುಂದಿನದ್ದೇನಪ್ಪ? ಹೌದಾ? ಹಿಂದೊಮ್ಮೆ ನಾರದರು ನಿಮ್ಮ ಅಂತಃಪುರಕ್ಕೆ ಬಂದದ್ದು ಭಾರತ ಯಾಕಪ್ಪ? ಅರೆ ನೀವು ಹೀಗೆ ಮಾಡಬಾರ್ದು, ಮರೆತು ಹೋದವರಾಗಿ. ಬರೇ ಬಂದದ್ದ ಮತ್ತೆ ನಿಮಗೆ ಯಾವುದು ಮರೆಯುವುದಿಲ್ಲ ಅಂತ ಹೇಳಿ ತಿಳಿದಿದ್ದೇನೆ ನಾನು. ಕೆಲವು ಸಲ ಹಾಗೆ ಆಗ್ತದೆ. ಬರೇ ಗಾಳಿ ಬಂದದವನು ಅಲ್ಲಪ್ಪ, ಕೈಯಲ್ಲಿ ತಂಬೂರಿ ಹಿಡ್ಕೊಂಡಿದ್ದ. ಕೈಯಲ್ಲಿ ನಾರದ ಬಂದ್ರೆ ಹಾಗೆ ಅಲ್ಲ, ಯಾವತ್ತೂ ನಾರದ ಹಾಗೆ ಬರೋದು. ಯಾರ ಹತ್ರ ಕೇಳಿ, ಸಣ್ಣ ಮಗುವಿನ ಹತ್ರ ಕೇಳಿ ನಾರದ ಹೇಗೆ ಬರೋದು ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಕೊಟ್ಟದ್ದನ್ನು ಬಿಡುವುದಿಲ್ಲ, ಯಾವತ್ತು ಹಾಗೆ ಹಿಡ್ಕೊಳ್ತಾರೆ. ಹೌದು, ಅದು ಲೋಕ ಕಲ್ಯಾಣ ಕಟ್ಟಿ ಬಿಡಿ. ಅಂದೊಂದು ದಿವಸ ಹೇಗೆ ಬಂದ ಅವ ಕೈಯಲ್ಲಿ ಒಂದು ಹೂವನ್ನು ಹಿಡ್ಕೊಂಡು ಬಂದ. ಹೌದಾ? ಅದೇ ನೀವು ಮರ ಬಿದ್ದವರಾಗ ಏನು ಮಾಡುದು ನೀವು ತಲೆಗೆ? ಹೌದು. ಯಾವ ಹೂವು ಇದು? ಯಾವ ಹೂವು ಆಗಲಿ, ಒಂದು ಹೂವು ತಂದ ನೀವೇನು ಕೇಳಿದೆ ಅವನ ಹತ್ರ? ಏನು ಕೇಳಿದೆ? ಈ ಹೂವನ್ನು ಯಾರಿಗೆ ಮುಡಿಸಬೇಕೆನ್ನುವ ಹಾಗೆ. ಸರಿ 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 ಸರಿ. ದೇವಲೋಕದಿಂದಂತಹ ಬಂದಂತಹ ಪಾರಿಜಾತ ಹೂವನ್ನು ನಾರಿ ವೈದರ್ಭಿಗಲ್ಲದೆ ಬೇರೆ ಅನ್ಯರಿಗೆ ಮುಡಿಸುವ ಹಾಗಿಲ್ಲ ಅಂತ ಹೇಳಿದವ. ಸರಿ ಉಂಟು ಅಲ್ವಾ? ನಾರಿ ವೈದರ್ಭಿಗಲ್ಲ ಅನ್ಯರಿಗೆ. ನೀವೇನ್ ಮಾಡಿದ್ರಿ? ಏನು ಮಾಡಿದ್ರಿ? ಆ ಪಾರಿಜಾತ ಪುಷ್ಪ ಬಂದು ಅಂತ ನನ್ನ ಹತ್ರ ಕೇಳಬೇಡಿ ನೀವು. ಸುಮ್ಮನೆ ನನಗೆ ನಾನು ನನ್ನ ಕಥೆ ಹೇಳುವಾಗ ಊಷದಿಂದ ಏರ್ತದೆ ನನಗೆ. ನೇರವಾಗಿ ರುಕ್ಮಿಣಿಯಲ್ಲಿ ಹೋಗಿಲ್ಲ ನೀವು? ಬರೀ ಹೋದದ್ದು ನೀವು. ಅವಳನ್ನ ಹತ್ತಿರ ಕರೆದು ಅವಳ ತಲೆ ಬಾಚಿದ್ಯಾರು? ನಾನೇ ಬಾಕಿ. ಅವಳಿಗೆ ಅವಳ ಕೈಯನ್ನು ಸೊಟ್ಟಗಾಗಿ ಹೋಗಿದ್ದ. ಅವಳಿಗೆ ಸೀರೆ ಉಡಿಸಿದ್ಯಾರು? ನಾನೇ ಸರಿ 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 ಇರಲಿಲ್ಲ, ಸ್ವಲ್ಪ ಸರಿ ಉಡಿಸಿಬಿಟ್ಟೆ. ಅಯ್ಯೋ, ಅವಳ ಕೈ ಮುರಿದು ಹೋಗಿದ್ದ. ನಿಮ್ಗೆ ಯಾಕೆ ಬೇಕಿತ್ತು? ಹೆಂಡತಿಯಲ್ವೇನೆ? ಹೆಂಡತಿ ಆದ್ರೆ ಏನಾದ್ರು ನಾನಿರ್ಲಿಲ್ವ? ನನಗೆ ತಲೆ ಗೊತ್ತಿಲ್ವಾ? ನನಗೆ ಸೀರೆ ಉಡಿಸಿ ಹೆಚ್ಚೇ ಇದೆಯಲ್ಲ. ಇರ್ಲಿ ಅಪ್ಪ. ಹೋಗಿ ಏನ್ ಮಾಡಿದೆ? ಅವಳ ತಲೆ ಕೂದಲನ್ನು ಬಾಚಿ ಅವಳಿಗೆ ಸೀರೆ ಉಡಿಸಿ ನನಗೆ ಕಥೆ ಹೇಳಿಕೆ ಸಹ ಆಡ್ಲಿಕ್ಕೆ ಬರ್ತದೆ. ಹೌದು. ಆ ಪಾರಿಜಾತ ಹೂವನ್ನೇ ಅವಳಿಗೆ ಮುಡಿಸಿದ್ರಿ. ಅಂದು ನಾನು ವಿಷಯ ತಿಳಿದಂತಹ ನಾನು ಏನ್ ಮಾಡಿದೆ? ನನಗೆ ಬಂದು ಮುಡಿಸಬಹುದಿತ್ತು. ಅದನ್ನು ತಿಳಿದಂತಹ ನಾನು ಕೋಪದಲ್ಲಿ ಶೋಕಾಗಾರವನ್ನು ಸೇರಿದ್ದೆ. ಹೇಗೆ? ನನ್ನ ತಲೆಗೂದಲನ್ನೆಲ್ಲ ಬಿಚ್ಚಿ ಕಪ್ಪು ಸೀರೆಯನ್ನು ಉಟ್ಟು ಹಣೆಯ ಕುಂಕುಮವನ್ನು ಹಾಗೆ ಶೋಕಾಗಾರವನ್ನು ಸೇರಿ. ಆಮೇಲೆ ನೀವು ಆ ಶೋಕಾಗಾರದ ಬಾಗಿಲು ತೆಗಿಲಿಕ್ಕೆ ಬಂದಂತಹ ಕಷ್ಟ ಎಷ್ಟು? ನೀವು ಅಲ್ಲಿ ಹೊರಗಡೆ ಪಿಪಿ ಪಿಪಿ ಎಲ್ಲ ಓದಲಿಲ್ವಾ? ಸುಲಭ ಆಗಲಿಲ್ಲ. ಹೌದಪ್ಪ, ನನಗೆ ಹೇಗೋ ಆದರೆ ತಿಳಿಸಿದ್ದೇನೆ. ಅಷ್ಟು ಕಷ್ಟಪಟ್ಟಿದ್ದೀರಿ ನೀವು ಅಲ್ವೇ? ಆಮೇಲೆ ಏನಾಯ್ತು? ಏನಾಯ್ತು? ನನ್ನ ಹತ್ರ ಹೇಳಿದ್ರಿ, ಮಾಮ ಅಳಬೇಡ, ಇಷ್ಟು ಸಣ್ಣ ಕಾರ್ಯಕ್ಕೆ ನೀನು ಅಳುವುದು ಯಾಕೆ? ನಿನಗೆ ಪಾರಿಜಾತ ಪುಷ್ಪ ಅಲ್ಲ, ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ ಎನ್ನುವ ಹಾಗೆ ಹೇಳಿದ್ದೀರಿ ಇಲ್ವಾ? ಹೇಳಿದ್ದೆ. ಅದೇ ನೀವು ಹಾಗೆ ಮಾತಾಡಬೇಡಿ. ನನಗೆ ಬಟ್ಟೆಗಳು ನಾನೀಗ ಪುನಃ ಶೋಕಾಗಾರವನ್ನು ಸೇರಿಕೊಳ್ಳುತ್ತೇನೆ. ಹೇಳಿದ್ದೇನಂತ ನಿನಗೆ ಬರೀ ಹೇಳಿದ ನೀವು ಮಾರಾರಿಯ ಪದದಾಣೆ, ದೂರ್ಜಟ್ಟಿ ಆಣೆ ಹಣೆ ಹಾಕಿದ್ದೇನಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ಇಲ್ಲ ನನ್ನ ಹತ್ರ ನನಗೆ ಕೆಲವು ಸಲ ಏನಾಗುವುದು ಗೊತ್ತು, ಕೆಲವೊಂದು ಪ್ರಕರಣ ನಡೆದ ದಿವಸವೇ ಮರೆತು ಹೋಗಿ ಬಿಡ್ತದೆ. ಇದೆಲ್ಲ ಮರೀಲಿಕ್ಕಿಲ್ಲಪ್ಪ. ಮತ್ತೆ ಮರೆಯುವುದೇ ನೆನಪಾಗ ಯಾಕೆ ಗೊತ್ತಿಲ್ಲ. ನಿಮಗೆ ಮಾಡಿದ್ರು ಮನೆಯ ಹೆಂಡತಿ, ನಿಮ್ಮ ಮನೆಯ ಒಡತಿಗೆ ಮರೆಯುವುದಿಲ್ಲ, ಅನುಭವಿಸೋರಿಗೆ ಮರೆಯುವುದಿಲ್ಲ. ಹಾಗೆ ನಿಮ್ಮ ಮಡದಿಗೆ ಮರೆದು ಹೋಗ್ಲಿಕ್ಕಿಲ್ಲ. ಈಗ ಅದು ಯಾಕೆ ಹೇಳಿದ್ದೇನೆ ಗೊತ್ತದೆ? ಯಾಕೆ? ಒಂದು ಶುಕ್ರಾರಿಯ ನೀತಿ ಅಂತ ಉಂಟು. ಮದುವೆಗೆ ಸುಳ್ಳು ಹೇಳ್ಬೋದು, ಸತ್ಯವನ್ನು ಲಸಿಕೆಯ ಸಮಯದಲ್ಲಿ ಸುಳ್ಳಾಡ್ಬೋದು. ಮಾತಾಡಬೇಡಿ ನೀವು. ಮತ್ತೆ ನನಗೆ ಜೋರ್ ಮತ್ತೆ ನಾನು ಸೇರ್ತೇನೆ ನಾನು. ಅಕ್ಷಯ ಬಾಕಿ ಉಳ್ಳವಳು ನೀನು, ಮತ್ತೆ ನಿನಗೆ ಎಂತದಕ್ಕಪ್ಪ ಅಂತ ನಾನು ಯೋಚನೆ ಮಾಡಿದ್ದಷ್ಟೇ. ಹಾಗಾದ್ರೆ ನಾನು ಹೇಳಿದ್ದು ನಾರಿ ನಿನಗೊಂದು ಸುಮವ ನೀವರು ಅದಾವ ಚಂದ ಎಂದವಳಿಗಿತ್ತೆ ಕೇಳಿ ಮತ್ತೆ ಗಮನ ನೇತ್ರೆ. ಆ ನಾರದರ ಮಾತಾಡಲಿಕ್ಕೆ ಹೋಗಿ ನೀವು ಅವಳಿಗೆ ಜಗಳ ಗಂಟ ಕೆಲಸ ಅವ ಹೇಳಿದ್ದೆ ಹಾಗೆ. ಹೌದು. ಹೋಗಿ ವೈದ್ಯರಿಗೆ ಕೊಡು, ಅವಳಿಗೆ ಇದು ಕೊಡು ಹಾಕುದು. ಅವನಿಗೇನು ಗೊತ್ತುಂಟು ಸಂಸಾರದ ವಿಷಯ? ಅವ ಮದುವೆ ಆಗಿದೆಯಾ? ಸಂಸಾರ ಬ್ರಹ್ಮಚಾರಿ. ನನಗೇನು ಗೊತ್ತಿಲ್ಲ ಇಷ್ಟು ಜಗಳ ಎದ್ದು ಹೋಗ್ತದೆ ಅಂತ. ಅವ ಜಗಳ ಗಂಟ ಅನ್ನೋದನ್ನು ತೋರಿಸಿಕೊಟ್ಟ. ನನ್ನ ಮನೆಯಲ್ಲಿ ರಾಧಾಂತ ಎಬ್ಬಿಸಿ ಅವ ಹೋಗು ಸಮಾಧಾನ ಮಾಡಬೇಕು ಅಂತ ನನಗೊಂದು 3 ಕೆರೆಯ ನೀರು ಕುಡಿದಷ್ಟಾಗಿ ಹೋಗಿ ಅದೇ ನಾನು ಹೇಳಿದ್ದು. ಅಲ್ಪನನ್ನು ಸಮಾಧಾನ ಪಡಿಸಿದೆ. ಆವ ಕಾಲಕ್ಕೆ ನಾನು ಆಡಿದ್ದುಂಟು ಅಂತ. ಎಲ್ಲ ಸರಸದ ಸಮಯದಲ್ಲಿ ಆಡಿದಲ್ವೇ, ಅದನ್ನು ದೊಡ್ಡ ವಿಷಯ ಮಾಡ್ಲಿಕ್ಕೆ ಉಂಟಾಗಿಲ್ಲ. ನಿಮಗೆ ಅದು ಸರಸವಾಗಿ ಹೆಂಡತಿಯನ್ನು ಸಮಾಧಾನ ಪಡಿಸುವುದು ಸರಸ ಅಲ್ಲ.
ಬೀಳಿಸುವ ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣನ್ನು ಬೀಳಿಸುವುದರಲ್ಲಿ ಜಾಣತನ ಇಲ್ವಾ? ಹೋದ ಕೆಲಸದಲ್ಲಿ ಎರಡೆರಡು ಆಗ್ತದೆ ಎನ್ನುವ ಹಾಗಲ್ವ? ಹೌದು. ನನಗೆ ಬರಲೇಬೇಕು. ಬರಲೇನೆ ಬೇಡ ಅಂತ ಹೇಳಿದ್ರೆ ಮುನಿಸಿಕೊಡು. ಮತ್ತೆ ಮತ್ತೆ ಶೋಕಾಗಾರಕ್ಕೆ ಹೋಗು. ಹೌದು. ಹಳೆ ಕೋಣೆ ಹಾಗೆ ಉಂಟು. ಹಾ. ಬಾಗಿಲು ಅಷ್ಟೇ ಬಾಗಿಲ ಹಾಗೆ ಅಷ್ಟೇ ಗಟ್ಟಿಟ್ಟು ಮತ್ತೆ ಎರಡು ಬೀಗ ಬೇಕಾಗಿತ್ತು ಅದಕ್ಕೆ ತೆಗಿಲಿಕ್ಕೆ. ಎರಡೆರಡು ಎರಡೆರಡು ಹಾಕಿ ಕೊಡ್ತೀನಿ. ನಿಲ್ಲು ಅಷ್ಟೆಲ್ಲ ಅವಸರದಿಂದ ಅಂತ ತೀರ್ಮಾನಕ್ಕೆಲ್ಲ ಹೋಗಬೇಡ. ನಾನು ಹೀಗೆ ಮಾತಾಡಿದ್ದು ನಾನು ಚೆನ್ನಾಗಿ ಯೋಚನೆ ಮಾಡಬೇಕ ಬೇಡ ಈ ಬಗ್ಗೆ ಎಲ್ಲ? ಯೋಚನೆ ಮಾಡ್ಲಿಕ್ಕೆ ಬಾ ಅಂತ ಹೇಳಿದ್ರೆ ಮತ್ತೆ ಕರ್ಕೊಂಡು ಹೋಗ್ಬೇಕಪ್ಪ. ಆದ್ರೂ ಕೂಡ ಜತೆಗೆ ಸಾಗುವುದೆನ್ನುವಾಗ ಮತ್ತೇನು ಮುಂದೇನು ಎನ್ನುವುದರ ಕುರಿತು ಒಂದು ಸಣ್ಣ ನಿರ್ಧಾರ ಮಾಡ್ಲಿಕ್ಕೆ ಉಂಟು. ಮನಸ್ಸಲ್ಲಿ ನಿರ್ಧರಿಸ್ತೇನೆ. ಎಷ್ಟು ನಿರ್ಧರಿಸಿದ್ರು ಕಡೆಗೆ ನಾನು ಕರ್ಕೊಂಡು ಹೋಗುದೇ ಅಲ್ವ? ಅಲ್ಲ ಹೇಳುವುದು ಇಲ್ಲಿ ಒಂದು ಕ್ಷಣ ಒಂದು ಕ್ಷಣ ಸತಿಯದ ಸಂತಸದಿಂದ ವಿಹಗಾತ್ಮಜನ ಬಿಗಲೇರಿ ಆಯ್ತು ಯೋಚನೆ ಮಾಡಿ ಆಯ್ತಾ? ದೇವರು ಯೋಚನೆ ಮಾಡುದಂದ್ರೆ ಏನದು? ಹಾಗೆ ಕಣ್ಣು ಮುಚ್ಚಿ ಕಣ್ ತೆರೆದ್ರೆ ಇದೆ ಮನಸ್ಸಿನ ಸಂಕಲ್ಪ ಏನೆಲ್ಲೋ ಆಗ್ತದೆ. ಫಲನವಧಿಗೆ ಅನುಕೂಲ ಯಾವುದು ಅಂತ ಯೋಚನೆ ಮಾಡಿದ್ದು ನಾನು. ಅನುಕೂಲ ಆಯ್ತಲ್ಲ, ಗರುಡ ಇದ್ದಾನೆ ಅಲ್ಲ ಬೇಸರ ಆದಾಗ ನಾನಿದ್ದೇನೆ ನಿಮ್ಮೊಟ್ಟಿಗೆ. ಈಗ ಬ್ರಹ್ಮ ಬರದದ್ದೇ ಹಾಗಿದ್ರೆ ಅಥವಾ ಬ್ರಹ್ಮ ಹೇಳಿದ ಮಾತೇ ಹಾಗಿದ್ರೆ ಇಬ್ಬರು ಬಂದ್ರೆ ಅವ ಸಾಯುವುದು ಅಂತಿದ್ರೆ ಮತ್ತೆ ನಿನ್ನನ್ನು ಬಿಟ್ಟು ಹೋದ್ರೆ ಚಂದ ಅಲ್ಲ. ಹಾಗೆ ಆಗ್ಲಿ. ಫಲವಧಿಗೆ ನೀನು ಅನುಕೂಲೆಯಾಗುವುದೇ ಹೌದಾಗಿದ್ದರೆ ಒಂದು ವೇಳೆ ನೀವು ಒಬ್ಬರೇ ಹೋಗಿ ಅವ ಸಾಯದಿದ್ರೆ ಓ ನಾನು ಸೋತು ಬಿಟ್ರೆ ಹೌದು ನೀನಿದ್ರೆ ಜೊತೆ ಆಗ್ತದೆ. ಹೌದು ನಾನಿದ್ರೆ ಜೊತೆ ನೀನು ಯುದ್ಧ ಮಾಡ್ತೀಯ. ಹೌದು ಅವ ಅವ ಹೇಗೂ ಹೆಣ್ಣಿನ ಕಾಮುಕ. ಯುದ್ಧ ಮಾಡುವಾಗ ನನ್ನ ನೋಡಿಯೇ ನೋಡ್ತಾನೆ. ಅಷ್ಟೊತ್ತಿಗೆ ನೀವು ಅವನಿಗೆ ತೊಂದರೆ ಆಯ್ತು. ಒಳ್ಳೆ ಅನುಕೂಲ ಅಲ್ವಾ? ನಾನಿದ್ದೆ ನಿಮಗೆ ಅನುಕೂಲ ಈ ಹೊತ್ತಿನಲ್ಲಿ. ಹೌದು ಆದ್ರೆ ಗಂಡಸದರಕ್ಕೆ ಶೋಭೆ ಅಲ್ಲ. ಹೇಗೆ ಯಾಕೆ ಹೇಗೆ ಅವ ಹೆಣ್ಣನ್ನು ನೋಡ್ತೇವೆ ಹಿಂದಿಂದ ಕಡಿಯುವುದ್ರೆ ಸರಿ ಯುದ್ಧ ಮಾಡ್ಲಿಲ್ಲ ಅವ ಹೀಗೆ ಮಾಡಿ ಬಂದಂತಾದಿತ್ತು ಮಾತ್ರ. ಅದು ಹೌದು ಅದು ಅದಾಗುದು. ಹಾಗೆಲ್ಲ ಬೇಡ ಹಾಗೆಲ್ಲ ಬೇಡ. ನಮ್ಮದು ಮುಖಕ್ಕೆ ಮುಖ ವಿರೋಚಿತವಾಗಿ ಕಾರ್ಯ ಆಗಲಿ. ಹಾಗಾಯ್ತು ಅಂತ ಆದ್ರೆ ಅದು ಸರಿ. ಹೌದು ಹೋಗುದೇ ಅಲ್ವ? ಇನ್ನವರನ್ನು ಹೊರಟು ಕೇಳಬೇಕ ಅವರನ್ನು ಹೊರಟು ಕೇಳಬೇಕಾ? ಗರುಡ ಗರುಡನ ಹೆಗಲೇರಿ ಅದನ್ನು ವಿಹಾಗನ ಹೆಗಲೇರಿ ಶೀಘ್ರವಾಗಿ ಹೋಗೋಣ. ಎಲ್ಲಿಗೆ? ಇಂಥದವನ ಊರಿನ ಹೆಸರು ಹೇಳಿದವ ನೀವೇಂದ್ರ? ಅಲ್ಲಿಗೆ ಪ್ರಾಗ್ಜ್ಯೋತಿಷಪುರ ಹೋಗುದಲ್ವ? ಹೋಗುದೇ ಹೆಗಲೇರ್ತಿಲ್ಲ? ಹೆಗಲೇರ್ತೀನಿ. ಬಾ